ಜನಗಳ ಅನುಕೂಲ ಮಾಡಕ ಕರೆಂಟ್ ಕೊಟ್ರೆ ಜನ ಕಿತ್ತಾಕೊಂಡು ಮಾಡ್ತಿದ್ದಾರೆ ಕರೆಂಟ್ ಇಲ್ಲಿ ನಂಜನಗೂಡು ತಾಲೂಕು ಹಲ್ಲರೆ ಗ್ರಾಮದ ಪರಿಶಿಷ್ಟ ಬೀದಿಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಮಾಡುತ್ತಿರುವ ಚೆಸ್ಕಾಂ ಅಧಿಕಾರಿಗಳ ದರ್ಪಕ್ಕೆ ಹಲ್ಲರೆ ಗ್ರಾಮದ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಡವರಿಗಾಗಿ ಸರ್ಕಾರ ನೀಡಿದ ಭಾಗ್ಯಜ್ಯೋತಿ ಮತ್ತು ಕುಟೀರ ಜ್ಯೋತಿ ವಿದ್ಯುತ್ ಸಂಪರ್ಕವನ್ನು ಏಕಾಏಕಿ ಕಡಿತಗೊಳಿಸುವುದರಿಂದ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಇದರ ಬಗ್ಗೆ ಚೆಸ್ಕಾಂ ಅಧಿಕಾರಿಗಳಿಗೆ ದೂರು ನೀಡಲು ಹೋದರೆ ಯಾರಿಗಾದರೂ ಹೋಗಿ ಹೇಳಿ ಎಂಬ ಉಡಾಫೆಯ ಮಾತುಗಳನ್ನು ಆಡುತ್ತಾರೆ. ಅಲ್ಲದೆ 16 ವರ್ಷಗಳ ಬಿಲ್ ಅನ್ನು ಒಟ್ಟಿಗೆ ನೀಡಿ ಬಿಲ್ ಕಟ್ಟುವಂತೆ ಚೆಸ್ಕಾಂ ಅಧಿಕಾರಿಗಳು ಪೀಡಿಸುತ್ತಿದ್ದಾರೆ ಎಂಬುದು ಗ್ರಾಮಸ್ಥರ ಆರೋಪ. ಇನ್ನು ಕೆಲವರಿಗೆ 20 ರಿಂದ 50 ಸಾವಿರದವರೆಗೆ ವಿದ್ಯುತ್ ಬಿಲ್ ಬಂದಿದ್ದು, ಇದನ್ನು ಕಟ್ಟಿ ಎಂದರೆ ನಾವು ಎಲ್ಲಿಂದ ಕಟ್ಟುವುದು? ಸೀಮೆಎಣ್ಣೆ ಕೊಡುತ್ತಿದ್ದ ಸರ್ಕಾರ ಈಗ ಸೀಮೆಎಣ್ಣೆ ನಿಲ್ಲಿಸಿದೆ. ನಮ್ಮ ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳು ಇದ್ದು ಅವರು ಓದುವುದಾದರೂ ಹೇಗೆ? ನೀವು ಈ ರೀತಿ ಏಕಾಏಕಿ ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ವಿದ್ಯುತ್ ಕಟ್ಟು ಮಾಡಿದ್ರೆ ನಾವು ಕತ್ತಲೆಯಲ್ಲಿ ಹೇಗೆ ಜೀವನ ಸಾಗಿಸುವುದು ಎಂಬುದು ಗ್ರಾಮಸ್ಥರ ಅಳಲು. ತಾವುಗಳು ಈ ಕೂಡಲೇ ವಿದ್ಯುತ್ ಸಂಪರ್ಕವನ್ನು ಸರಿಪಡಿಸಬೇಕು, ಇಲ್ಲದಿದ್ದರೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ವರದಿ ಚಂದ್ರಹಾದನೂರು. ಬಂದು ಈ ತರ ಇದು ಮಾಡಿ ಭಾಗ್ಯದಿಂದ ಕಟ್ಟಲ್ಲ ಅಂತ ಕಟ್ಟದೇನಪ್ಪ ಭಾಗ್ಯ ಜೊತೆ ಕಟ್ಟಿ ಕಟ್ತಿಲ್ಲ ಮೀಟಿಂಗ್ ಅದ ಮಾಕಲ್ಪುರದವ್ರು ಮಾಡ್ಕೊಂಡ್ರೆ ಮಾಡ್ಕೊಂಬರಂಬ ನನ್ನ ಪರ್ಮಿಷನ್ ಅಲ್ಲಿ ಮಾಕನ್ಪುರದವ್ರು ನಮ್ಮೂರ್ ಬಡ್ಡೆ ಕಡೆಲ್ಲ ಎಲ್ಲ ಒಬ್ಬ ಕಡಿಬೇಕು ಹೊಸದ ಮಾಡ್ಕೊಂಡ್ ಬಂದಿರೋದವ್ರು ಅದು ಬೇಕಾಗಿತ್ತು. ಏನೋ ಗೊತ್ತಾ ದಿಢೀರ್ 25 ಅಂತ 30 ಸಲ 50 ಸಲ ಕಟ್ಟಿದ್ರೆ ತೀರ್ಮಾನ ಎಲ್ಲ ಪ್ರತಿಯೊಬ್ಬರು ನೋಟಿಸ್ ಪಡೆಯಲು 20,000 ಕೂತಿರೋದು ಮಕ್ಕಳು ಓದೋ ಮಕ್ಕಳು ಎಲ್ಕೋಬೇಕಾವು ಎಲ್ಲ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಮಕ್ಕಳು ಎಲ್ಲ ಓದ್ತಾವ ಮಕ್ಕಳು ಎಲ್ಕೋಬೇಕು ಅವರು ಹೇಳ್ಬೇಕು. ಒಂದು 15 ದಿನ ಟೈಮ್ ಕೊಡಿ ಸರ್, ನಾವು ಬಂದ್ ಕಿತ್ತಾಕಲ್ಲ ಅಂತ ಇವ್ರು ಹೇಳ್ಬೇಕು. ಬಂದು ಅಲ್ಲಿ ಗಿಡ ಬಂದ್ ಕಿತ್ತಾಕ್ ಕೊಡ್ರೆ ಮಕ್ಕಳು ನೈಟ್ ಓದ್ಬೇಕು, ಕರೆಂಟ್ ಅಲ್ಲಿ ಎಲ್ಲ ಓದ್ಬೇಕು ಮಕ್ಕಳು. ಇವ್ರ ಮನೆಗಳ ಮಕ್ಳು ಇಲ್ವಾ? ಮುತ್ತಾತಿನ ಕಾಲದಿಂದ ಈಗ ಬಿಗ್ದ್ರ ಹೆಂಗ್ ಕೊಡೋರು ಭಾಗ್ಯ ಜೊತೆ ನಾವು ನೈಟು ಮಕ್ಕಳು ಓದಕ್ಕೆ ಮಕ್ಕಳು ಕರೆಂಟ್ ಕಿತ್ತಾಕ್ ಪ್ರತಿಯೊಂದು ಹೋದ್ರೆ ಮಕ್ಕಳು ಜೀವನ ಏನಾಗಬೇಕು? ಜನಗಳ ಅನುಕೂಲ ಮಾಡಕ ಕರೆಂಟ್ ಕೊಟ್ರೆ ಜನ ಕಿತ್ತಾಕೊಂಡು ಮಾಡ್ತಿದ್ದಾರೆ ಕರೆಂಟ್ ಇಲ್ಲಿ ಡಿಸಿಗೆ ಹೇಳ್ತೀನಿ ಅಂದ್ರಲ್ವಾ, ಕರೆಂಟ್ ಸೀಮಣ್ಣಿ ಅದ್ರ ಜೋಡ ಮಾಡ್ಬೇಕು. ಕರೆಂಟ್ ಎಲ್ಲ ಮನೆ ಕಿತ್ತಾಕೊಂಡು ಹೋಗ್ತಾರೆ, ಸೀಮಣ್ಣ ಇಲ್ಲ ಎಲ್ಲಿ ಸೋಳಿಸ್ಬೇಕು ಅವರು. ಕೆಲಸ ಮಾಡ್ತಾ ಇದೀವಿ ನಾವು ಸರಿ ಹಂಗ ರೂಲ್ಸ್ ಇದ್ದಂಗ ನೀವು ಕಟ್ ಮಾಡ್ತಿರಲ್ಲ, ಇದೇ ರೂಲ್ಸ್ ಇದೇ ರೂಲ್ಸ್ ಅಲ್ಲ. ಮನೆಯವ್ರಿಲ್ಲಾದ್ರೂ ಕಟ್ ಮಾಡ್ಬೋದು, ಮನೆಯವ್ರಿಲ್ಲಾದ್ರೂ ಕಟ್ ಮಾಡ್ಬೋದಲ್ಲ. ನಾನು ಹೇಳೋದು ನಾನು ನಾಯತ್ತು ಕೈ ಸರ್ ಮನೆಯವರಲ್ವಾ ಸರ್ ಹಲೋ ನಾನು ಹೇಳ್ತೇನೆ ನೋಡು ಗುರುವ ಇಷ್ಟೇ. ನಮ್ ಕರೆಂಟ್ ಕೊಟ್ಲಿ ದುಡ್ಡು ಕಟ್ಲಿಲ್ಲ ಅಂದ್ರೆ ನಾವು ಕಟ್ ಮಾಡ್ತೀವಿ. ನಾವು ಜೈ ಕಳ್ಸೋರು ಅದೇನ್ ಮಾಡೋದು ಮಾತಾಡಿ ಅಷ್ಟೇ. ನಾನ್ ಕೇಳ್ತಿರೋದು ನಾವು ಉತ್ತರ ಕೊಡಿ ಅಷ್ಟೇ. ಮನೆಯವರು ಇಲ್ಲ ಅಲ್ಲಿ ನೀವು ಕಟ್ ಮಾಡಿದ್ರೆ ಮಾಡ್ಬೋದ? ಹಂಗ ಮಾಡ್ಬೋದಾ? ನೀವು ಅದ್ ಬೇರೆ ನಿಮ್ಗೆ ಅದ್ ಬೇರೆ ಪ್ರಶ್ನೆ. ನಾನ್ ಕೇಳ್ತಿರೋದು ಉತ್ತರ ಕೊಡಿ ನೀವು. ನಾ ಕೇಳ್ತಿರೋದು ಉತ್ತರ ಕೊಡ್ರಿ ನೀವು. ನಾ ಕೇಳ್ತಿರೋದು ಉತ್ತರ ಕೊಡಿ ನೀವು. ನಾನ್ ನಿಮ್ಗೆ ಇಲ್ಲ, ಅವ್ರು ಮನೆಯವ್ರು ಇಲ್ಲ ಅಲ್ಲಿ ಕಟ್ ಮಾಡಿದ್ರೆ ತಪ್ಪಲ್ವ ಅದು?
ನೀ ತೂ ಅಲ್ಲ ಹೇಳೋದ್ ಅರ್ಥ ಮಾಡ್ಕೊ ಈಗ ಮನೆಯವ್ರು ಇದ್ರ ಕಟ್ಟಿ ಅಥವಾ ಏನಾರ ಮಾಡಿ ಇದ್ ಮಾಡ್ಬೋದು. ಮನೆಯವ್ರು ಇಲ್ಲ ಅಲ್ಲಿ ಈಗ್ಲೂ ಕಟ್ಟಿ ಬನ್ನಿ ಕಟ್ಟಿ ಹಾಕೊಡ್ತೀವಿ. ಈಗ ನೀವು ಹಾಕೊಡ್ತೀವಿ ಅಂತ ಹೇಳ್ತಲ್ವಲ್ಲ ನಾವು. ಒಳ್ಳೆ ಕಟ್ ಮಾಡ್ಕೋ ಆಯ್ತು ಕಟ್ ಜನ ಮಾಡ್ಕೋ ಅಂತಾರೆ ಅವ್ನ್ ಹೆಂಗಪ್ಪ ಬುಟ್ಟೆ ಅಂತ ಏನ್ ಮಾಡುವ ನಾವು. ಮಕ್ಳು ಎಲ್ಗೋಬೇಕು ಸರ್ ಮಕ್ಳು ಎಲ್ಗೋಬೇಕು ನಿಮ್ಮಲ್ಲಿ ಹೆಂಡತಿ ಮಕ್ಳಿಲ್ವಾ ದೊಡ್ಡ ಮಠ ಹುಟ್ಟಿ ಬೈದಾರೆ ಬಡ ಮಠ ಹುಟ್ಟಿಲ್ವಾ ಯಾರು ಬಡ ಮಠ ಹುಟ್ಟಿಲ್ವಾ ಸರ್ ಬಡ ಮಠಲ್ಲಿ ಹುಟ್ಟಿಲ್ವಾ ನಿಮ್ಗೆ ಹೆಂಡತಿ ಮಕ್ಳಿಲ್ವಾ ಎಲ್ಲ ಜನ ಬಂದು ಕಿತ್ಬಿಟ್ರೆ ಮಕ್ಳು ಎಲ್ಗೋಬೇಕು ಸಮಾಧಾನಗೂ ಒಬ್ಬೊಬ್ಬರ ಮಾತಾಡಿ 2,000 ಹಿಡ್ಕೊಂಡು ಭಾಗ ರೀತಿ ಸಮಾಧಾನವಾಗಿ ಸಮಾಧಾನವಾಗಿ ನ್ಯಾಯವಾಗಿ ಅಂತಂದ ಅಲ್ಲಿ ಗೋಪಾಲ್ ಫುಲ್ ಕಟ್ಟಿ ಅಂತ ಅವರು 5,000 ಕಟ್ಟಿ ಅಂತ ಐಕ ಇಲ್ಲ ಮೊನ್ನ ನಾಳಿದ್ದು ಸಂಬಳ ಅವನಿಗೆ